ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಕಳ ಪ್ರಖಂಡ ಇದರ ಸಹಯೋಗದಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮವು ಕಾರ್ಕಳ ಗಾಂಧಿ ಮೈದಾನದಲ್ಲಿ ನಡೆಯಿತು. ಅವಧೂತ ವಿನಯ ಗುರೂಜಿ ಅವರು ಮಾತನಾಡಿ, ನಮ್ಮ ಮಕ್ಕಳಲ್ಲಿ ಧರ್ಮ ಶಿಕ್ಷಣದ ಅಗತ್ಯವಿದೆ. ನಾಮಜಪಗಳು, ನಗರ ಸಂಕೀರ್ತನೆಗಳಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ಮನೆ ಮನೆಗಳಲ್ಲಿ ಭಜನೆ ಸಂಕೀರ್ತನೆ ನಡೆದಾಗ ಸಕಾರಾತ್ಮಕ ಶಕ್ತಿಗಳು ನೆಲೆಯೂರಲು ಸಾಧ್ಯವಿದೆ ಎಂದು ಹೇಳಿದರು. ಗೋರಕ್ಷಣೆಗೆ ಹೋಗಿ ಕೇಸ್ ಹಾಕಿಸಿಕೊಂಡ ಯುವಕರ ಕೇಸ್ಗಳನ್ನ ಖುಲಾಸೆಗೊಳಿಸಬೇಕೆಂದು ಆಗ್ರಹಿಸಿದ್ರು. ರಾಮನಾಮ ಹೇಳೋದ್ರಿಂದ ರಾವಣನ ಮನಸ್ಥಿತಿಯು ಬದಲಾಗ್ತದೆ, ಆ ನಾಮಕ್ಕಿರೋ ತಾಕತ್. ಹಾಗಾಗಿ ಸಂಘಟನೆ ಮಾಡಿ, ಇನ್ನೊಂದು ರಿಕ್ವೆಸ್ಟ್ ನಿಮ್ಮನ್ನೆಲ್ಲ ಸಾಕ್ಷಿ ಮಾಡಿ ನಾನು ಗೌರ್ಮೆಂಟಿಗೆ ಮಾಡ್ತಾ ಇರೋದು, ಮೊನ್ನೆನೂ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ ನಾನು. ಪ್ರತಿ ಊರಲ್ಲಿ ಒಂದು ಗೋಶಾಲೆ ಆಗ್ಬೇಕು. ಯಾಕೆ ಊರಲ್ಲಿ ಕಲ್ಯಾಣ ಮಂಟಪ ಇದೆ, ಮೆಡಿಕಲ್ ಶಾಪ್ ಇದೆ, ದೇವಸ್ಥಾನ ಇದೆ, ಯಾಕೆ ಗೋಶಾಲೆ ಮಾಡಬಾರ್ದು? ಮೈದಾನಗಳಿದೆ. ನಮ್ಮ ಭಾರತ ನಿಂತಿದ್ದು 3 ಸಿದ್ಧಾಂತದ ಮೇಲೆ, ದುಡ್ಡಿಂದ ಅಲ್ಲ, ಸಂಸ್ಕಾರದಿಂದ, ಇನ್ನೊಂದು ತ್ಯಾಗದಿಂದ, ವೇದದಿಂದ, ಗೋವಿಂದ, ಸತ್ಪುರುಷರಿಂದ. ಆ 3 ಸಂರಕ್ಷಣೆ ಆಗಲೇಬೇಕು. ಆ 3 ಸಂರಕ್ಷಣೆ ಆದ್ರೆ ನಮ್ದು ಭಾರತ ಆಗುತ್ತೆ. ಹಾಗಾಗಿ ಅದೊಂದು ಆಗ್ಬೇಕು. ಇನ್ನೊಂದು, ನಮ್ಮ ಊರು ನಮಗೆ ತೀರ್ಥಕ್ಷೇತ್ರ ಆಗ್ಬೇಕು. ನಾವು ತೀರ್ಥಗಳನ್ನು ಹುಡ್ಕೊಂಡು ಹೋಗೋದಲ್ಲ. ಪೇಜಾವರ ಮಠಾಧೀಶರಾದ ವಿಶ್ವೇಶ ತೀರ್ಥ ಶ್ರೀಪಾದರು ಆಶೀರ್ವಚನ ನೀಡಿ, ಸಂಘಟನೆಗಳ ಕಾರ್ಯಕರ್ತರು ಜಾಗೃತರಾಗದಿದ್ದಲ್ಲಿ ಧರ್ಮಕ್ಕೆ ಅಪಾಯವಿದೆ. ಆದ್ದರಿಂದ ಧರ್ಮ ರಕ್ಷಣೆಗೆ ನಾವೆಲ್ಲರೂ ಕಟಿಬದ್ಧರಾಗಬೇಕು ಎಂದು ಹೇಳಿದರು. ನಮ್ಮ ಶ್ರದ್ಧಾ ಕೇಂದ್ರಗಳು ಇವೆಲ್ಲವೂ ಕೂಡ ಭಾರತ ಮಾತೆಯ ಅಡಿಯಲ್ಲಿ ಬರ್ತಾ ಇದೆ. ಅದರ ರಕ್ಷಣೆಯ ಜವಾಬ್ದಾರಿ ನಮ್ಮದು. ಆದರೆ ಇಂದು ನಮ್ಮ ಮಾತೆಯರ ಮೇಲೆ, ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ, ದೇವಾಲಯಗಳ ಮೇಲೆ, ನಾವು ಪೂಜಿಸುವಂತಹ ಗೋವಿನ ಮೇಲೆ ಇಷ್ಟೆಲ್ಲ ಹಲ್ಲೆಗಳು ನಡೀತಾ ಇದ್ದಾವೆ. ಅದನ್ನು ಪ್ರತಿಭಟಿಸುವಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ, ಬಜರಂಗ ದಳದ ಇನ್ನೂ ಅನೇಕ ಕಾರ್ಯಕರ್ತರು ಮಾಡಿರುವಂತಹ ಸೇವೆ ಅದು ಅನನ್ಯವಾದದ್ದು. ಇನ್ನು ಸಾಧ್ವಿ ಸರಸ್ವತಿ ಅವರು ಮಾತನಾಡಿ, ಮತಾಂತರದ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡುವ ಅನಿವಾರ್ಯತೆ ಇದೆ. ಅಲ್ಲದೆ ಹಿಂದೂಪರ ಸರ್ಕಾರವನ್ನ ಚುನಾಯಿಸಬೇಕಿದೆ ಎಂದು ಹೇಳಿದರು. बनने चाहिए ताकि हम अपने बच्चों को हिंदू धर्म की सभ्यता सिखा सके, रोज उनको गीता पाठ करा सके. बताओ कौन से देश में रह रहे हो अभी? मतलब गांव में गधा पढ़ाओ तो चलेगा, गांव में गणेश नहीं पढ़ा सकते? अब वो समय आएगा जब गांव में गणेश भी पढ़ाया जाएगा और हर घर में भगवत गीता भी होगी. हर एक व्यक्ति धर्म की जय भी बोलेगा और इस धर्म से अधर्म का नाश भी होगा, शत्रुओं का नाश भी होगा. ये भारतीय संस्कृति है, ये भारत भूमि है, हनुमान जी की जन्म भूमि है ना, ये हनुमान जी की धरती है ना, ये बजरंग दल के वीर बजरंगी यहाँ पे खड़े हैं. मैं आपसे एक और रिक्वेस्ट करना चाहती हूँ. हम अपने घर बनाते हैं, अपने बच्चों के कमरों को सजाते हैं, हमारे बच्चों के आइडल रहते हैं, सुपरमैन, स्पाइडरमैन, ये मैन, वो मैन. अरे भैया, ये सब नकली सुपरमैन है, कंप्यूटर से उड़ते हैं, ये कोई असली में नहीं उड़ता. दुनिया में सबसे बड़े असली सुपरमैन तो हनुमान जी महाराज ही है. ಈ ವೇಳೆ ಕಟಪಾಡಿ ಅನೆಗುಂದಿ ಮಠದ ಮಠಾಧೀಶರಾದ ಕಾಳಹಸ್ತೇಂದ್ರ ಶ್ರೀಗಳು, ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಪ್ರಾಂತ ಅಧ್ಯಕ್ಷ ಎಂ.ಬಿ. ಪುರಾಣಿಕ್, ದಕ್ಷಿಣ ಪ್ರಾಂತದ ಸಂಚಾಲಕ ಸುನಿಲ್ ಕೆಆರ್, ಬೋಳಾ ಶ್ರೀನಿವಾಸ್ ಕಾಮತ್, ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಪ್ರಾಂತದ ಸಂಘಟನಾ ಕಾರ್ಯದರ್ಶಿ ಬಸವರಾಜ್, ಮಹೇಶ್ ಶೆಟ್ಟಿ ತಿಳ್ಳಾರು, ಸುವ್ರತ್ ಕುಮಾರ್, ಅಶೋಕ್ ನಾಯ್ಕ್, ಸುಂದರ್ ಬಿ, ಬಜರಂಗ ದಳದ ದಕ್ಷಿಣ ಪ್ರಾಂತ ಸಂಚಾಲಕ ಸುನಿಲ್ ಕೆಆರ್, ವಿಭಾಗ ಸಂಚಾಲಕ ಭುಜಂಗ ಕುಲಾಲ್, ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿಯ ಸಂಚಾಲಕಿ ಸುರೇಖಾ ಮೊದಲಾದವರು ಉಪಸ್ಥಿತರಿದ್ದರು. The Mehras are back from their road trip. Yes, it's that easy. You can calculate the exact cost of your service using the service cost calculator and book an appointment in minutes. With a wide network of Volkswagen service touchpoints across the country, an authorized workshop is not far away from you. The Service Camp. We show you any additional services your car needs beforehand along with the cost. Pretty cool, huh? The cherry on our service experience.
The cost. Volkswagen India's vehicle maintenance cost now starts at just 38 paisa per kilometer. Now you may call it convenient, transparent, accessible, affordable. We just call it service. Volkswagen. Volkswagen Mangalore, Airport Road, Yeyadi, Mangalore. Volkswagen.